ಏನ್ ಗುರು ಇದು, ವಾಟ್ಸಪ್ ಓಪನ್ ಮಾಡಿದ್ರೆ ಸಾಕು ಯಾವ ಗ್ರೂಪ್ ನೋಡಿದ್ರು ಬರೀ ಗಿರ್ಗಿಟ್ನದ್ದೇ ಮಾತು. ಇವತ್ತು ರಿಲೀಸ್ ಆಗಿರೋ ಗಿರ್ಗಿಟ್ ಚಿತ್ರದ ಊರೇ ಮುರ್ಕಡನ್ನು ವಿಡಿಯೋ ಸಾಂಗ್ ಸೋಷಿಯಲ್ ಮೀಡಿಯಾಗಳಲ್ಲಂತೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದು ಬ್ಯಾಕ್ ಟು ಬ್ಯಾಕ್ ಕಾಮೆಂಟ್ಗಳು ಬರ್ತಾ ಇದೆ. ಡೇರಿಯಲ್ ಮಸ್ಕರೇನಸ್ ಮತ್ತು ಜಾಯಲ್ ರೆಬೆಲ್ಲೋ ಸಂಗೀತವಿರುವ ಈ ಹಾಡನ್ನು ಗುರುಕಿರಣ್ ಹಾಗೆ ಪಲ್ಲವಿ ಪ್ರಭು ಹಾಡಿದ್ದಾರೆ. ಇನ್ನು ಈ ಹಾಡಿನ ಸಾಹಿತ್ಯವನ್ನು ಕೀರ್ತನ್ ಭಂಡಾರಿ ಬರೆದಿದ್ದು ತುಳುವರು ಹಾಡಿಗೆ ಫಿದಾಗಿದ್ದಾರೆ. ರೂಪೇಶ್ ಶೆಟ್ಟಿ ನಿರ್ದೇಶನದ ಗಿರ್ಗಿಟ್ ಚಿತ್ರದ ಬಿಜಿಎಂಗೆ ಇಡೀ ತುಳುನಾಡಿ ಹುಚ್ಚೆದ್ದು ಹೋಗಿದೆ. ಏರುಮಾರೆ ಮ್ಯೂಸಿಕ್ ಡೈರೆಕ್ಟರ್ ಮಸ್ತ್ ಪೊರ್ಲಾತುಂಡು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗೆ ಕೋಸ್ಟಲ್ ವುಡ್ಗೆ ಇನ್ನೊಂದು ಲೆವೆಲ್ ಸಿಕ್ಕಂತಾಗಿದೆ. ಸೂಪರ್ ಬಿಜಿಎಂ ಹೀಗೆ ಗಿರ್ಗಿಟ್ ಚಿತ್ರದ ಸಾಂಗ್ಸ್ ಜೊತೆಗೆ ಸಿನಿಮಾಟೋಗ್ರಫಿ ಬಗ್ಗೆಯೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಈ ಚಿತ್ರದ ಹಾಡನ್ನು ಇನ್ನೂ ಕೇಳಿಲ್ಲ ಎಂದಾದರೆ ರೂಪೇಶ್ ಶೆಟ್ಟಿ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸರ್ಚ್ ಮಾಡಿ ವಿಡಿಯೋ ಸಾಂಗ್ ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.